ಕುಂದಾಪುರ ತಾಲೂಕಿನ ಉಪ್ಪಿನಕುದ್ರು ಮೂಲದ ಶಿಲ್ಪಾ ದೇವಾಡಿಗ ಎಂಬ ಹಿಂದೂ ಯುವತಿ ಕುಂದಾಪುರದ ಕೋಟೇಶ್ವರ ಸಮೀಪದ ಮೂಡುಗೋಪಾಡಿ ನಿವಾಸಿ 32 ವರ್ಷದ ಅಜೀಜ್ ಎಂಬಾತನ ಪ್ರೀತಿ ಪ್ರೇಮ ಎಂಬ ಕಪಟ ನಾಟಕದ ಕಾಮದಾಟಕ್ಕೆ ಬಲಿಯಾಗಿದ್ದಾಳೆ. ಮಂಗಳೂರಿನ ಸಲ್ಮಾ ಎಂಬ ಮುಸ್ಲಿಂ ಯುವತಿಯನ್ನ 5-6 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಅಜೀಜ್ ಕುಂದಾಪುರದ ತಲ್ಲೂರಿನ ಜವಳಿ ಅಂಗಡಿಯಲ್ಲಿ ಉದ್ಯೋಗಕ್ಕಿದ್ದ ಶಿಲ್ಪಾಳನ್ನ 4 ವರ್ಷಗಳ ಹಿಂದೆ ಪ್ರೀತಿ ಎಂದು ಪುಸಲಾಯಿಸಿ ಜಿಹಾದ್ನ ಬಲೆಗೆ ಬೆಳೆಸಿಕೊಂಡಿದ್ದ. ನಂತರದ ದಿನಗಳಲ್ಲಿ ತನ್ನ ಕಾಮದ ತೃಷೆ ತೀರಿಸಿಕೊಳ್ಳುವುದಕ್ಕಾಗಿ ವಾಟ್ಸ್ಆಪ್ ಮೂಲಕ ಯುವತಿಗೆ ಬಣ್ಣ ಬಣ್ಣದ ಸಂದೇಶ ಕಳುಹಿಸಿ ಬೆತ್ತಲೆ ಫೋಟೋಗಳನ್ನು ಕಳುಹಿಸಿ ಪುಸಲಾಯಿಸಿ ಕೋಟೇಶ್ವರ ಸಮೀಪದ ತನ್ನ ಫ್ಲಾಟ್ಗೆ ಕರೆಸಿಕೊಳ್ತಾ ಇದ್ದ. ಬಳಿಕ ಆಕೆಯನ್ನ ಸೆಕ್ಸ್ ಜಿಹಾದ್ಗೆ ಬಳಸಿಕೊಂಡಿದ್ದ ಆತ ಆಕೆಯೊಡನೆ ಏಕಾಂತದಲ್ಲಿ ಇದ್ದ ಸಂದರ್ಭದಲ್ಲಿ ತೆಗೆದಂತಹ ಆಕೆಯ ಬೆತ್ತಲೆ ಫೋಟೋಗಳನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದ. ಆಗಾಗ ಆಕೆಗೆ ಬೆತ್ತಲೆ ಫೋಟೋ ಕಳುಹಿಸುವಂತೆ ವಿಡಿಯೋ ಕಾಲ್ ಮಾಡುವಂತೆ ಮಂಚಕ್ಕೆ ಬರುವಂತೆ ಒತ್ತಾಯಿಸ್ತಾ ಇದ್ದ. ಆತನ ಮರಳು ಪ್ರೀತಿಗೆ ಬಲಿಯಾಗಿದ್ದ ಯುವತಿ ತನ್ನ ಮದುವೆ ಪ್ರಾಯಕ್ಕೆ ಬಂದಾಗ ಆತನಿಗೆ ಮದುವೆಯಾಗುವಂತೆ ಹೇಳಿದಾಗ ಆತ ತನ್ನ ಹೆಂಡತಿಯ ಮುಖೇನ ವಾಟ್ಸ್ಆಪ್ ಮಾಡಿಸಿ ಆಕೆಯನ್ನ ಇಸ್ಲಾಂಗೆ ಮತಾಂತರ ಆಗುವಂತೆ ಒತ್ತಾಯಿಸಿದ್ದ. ನಂತರದ ದಿನಗಳಲ್ಲಿ ಮದುವೆ ಆಗಲು ಒಪ್ಪದೆ ಮದುವೆ ಆಗುವಂತೆ ಹೇಳಿದ್ರೆ ಆಕೆಯ ಬೆತ್ತಲೆ ಫೋಟೋ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದಾಗಿ ಬೆದರಿಸಿದ್ದ. ಕೊನೆಗೂ ಆತನ ಕಪಟ ಪ್ರೀತಿಯ ಲವ್ ಸೆಕ್ಸ್ ಜಿಹಾದ್ ಕರಾಳ ಮುಖದ ಅರಿವಾದ ಯುವತಿ 4 ದಿನಗಳ ಹಿಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಕುಟುಂಬಸ್ಥರು ಮಣಿಪಾಲದ ಕೆಎಂಸಿಗೆ ದಾಖಲಿಸಿರಾದರೂ ಚಿಕಿತ್ಸೆಗೆ ಸ್ಪಂದಿಸದೆ ಇಂದು ಆಸ್ಪತ್ರೆಯಲ್ಲಿ ಲವ್ ಕಮ್ ಸೆಕ್ಸ್ ಜಿಹಾದ್ಗೆ ಯುವತಿ ಬಲಿಯಾಗಿದ್ದಾಳೆ. ಸದ್ಯ ಪ್ರಕರಣ ಕೈಗೆತ್ತಿಕೊಂಡಿರುವ ಕುಂದಾಪುರ ಪೊಲೀಸರು ಆರೋಪಿಯ ಬೆನ್ನತ್ತಿದ್ದಾರೆ.